ಕರ್ನಾಟಕ ರಾಜ್ಯ ಇರ್ಫಾನೀಸ್ ಅಸೋಸಿಯೇಷನ್ ಎಂದು ಅಧ್ಯಕ್ಷರಾಗಿದ್ದೇನೆ. ನಮ್ಮ ಸಂಸ್ಥೆಯಾದ ಜಾಮಿಯಾ ಇರ್ಫಾನಿಯಾ ಅರಬಿ ಕಾಲೇಜು ಅದು ಕಣ್ಣೂರು ಜಿಲ್ಲೆಯ ತಳಿಪರಂ ಚಪ್ಪಾರಪಡ ಅಂತೇಳಿ ಅಲ್ಲಿ ಸಂಸ್ಥೆಯ 33ನೇ ವಾರ್ಷಿಕ ಹಾಗೂ 22ನೇ ಬಿರುದುದಾನ ಮಹಾಸಮ್ಮೇಳನ ನಡೆದಿದೆ. ಇದೇ ಬರುವ ಜನವರಿ 30, 31, ಫೆಬ್ರವರಿ 1 ಮತ್ತು 2ನೇ ತಾರೀಕುಗಳಲ್ಲಿ 4 ದಿನಗಳ ಕಾಲ ನಡೆಯುವ ವಾರ್ಷಿಕ ಮಹಾಸಮ್ಮೇಳನ ಹಾಗೂ ಬಿರುದುದಾನ ಮಹಾಸಮ್ಮೇಳನದ ಪ್ರಯುಕ್ತ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಕುತುಬದವ್ ಕೆದಿಲ ಕಾಂಪ್ಲೆಕ್ಸ್ನಲ್ಲಿ ನಾಳೆ ಅಂದರೆ ಡಿಸೆಂಬರ್ 3ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಜಮಿಯತುಲ್ ಇರ್ಫಾನಿಯನ್ ಸಂಘಟಿಸುವ ಬೃಹತ್ ಬುರ್ದ ಹಾಗೂ ಕವಾಲಿ ಸಂಗಮ ಸ್ಪರ್ಧೆ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯ ಪ್ರಮುಖ ಆಹ್ವಾನಿತ ತಂಡಗಳ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಊರಿನ ಸಮಸ್ತ ನಾಗರಿಕ ಬಾಂಧವರಿಗೆ ಆಹ್ವಾನವನ್ನು ನೀಡುವುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ. ವಿದ್ವಾಂಸರು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಕೇಂದ್ರ ಮುಷಾವರಾ ಅಂಗವಾದ ಕರ್ನಾಟಕ ಕಾಜಿಗಳು ಆದಂತಹ ಬಹುಮಾನ್ಯ ಅಲ್ಹಾಜ್ ಪಂಬ್ರಾಣ ಅಬ್ದುಲ್ ಖಾದರ್ ಮುಸ್ಲಿಂ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಜಾಮಿಯಾ ಇರ್ಫಾನಿಯಾ ಅರಬಿ ಕಾಲೇಜಿನ ಪ್ರೊಫೆಸರ್ ಸೈಯದ್ ಶರೀಫ್ ಅಲ್ ಮಹಜೂನಿ ತಂಗಲ್ರವರು ಮುಖ್ಯ ಪ್ರಭಾಷಣವನ್ನು ಮಾಡಲಿದ್ದಾರೆ. ಪ್ರಸ್ತುತ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಾವಾ ಸಂಘದ ಅಧ್ಯಕ್ಷರಾದ ಉಮರ್ ದಾರಿಮಿ ಉಸ್ತಾದ್ ಸಾಲ್ಮರ ಅವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿದ್ದಾರೆ. ಅದೇ ರೀತಿ ಜಾಮಿಯಾ ಇರ್ಫಾನಿಯಾ ಪ್ರೊಫೆಸರ್ಗಳಾದ ಹಲವಾರು ವಿದ್ವಾಂಸರು, ನಮ್ಮ ಸಮಸ್ತ ಜಿಲ್ಲಾ ಮುಷಾವರದ ಹಲವಾರು ಗಣ್ಯ ವಿದ್ವಾಂಸರು, ಸಾದಾತುಗಳು ಹಾಗೂ ಹಲವಾರು ರಾಜಕೀಯ, ಸಾಂಸ್ಕೃತಿಕ, ಸಾಮೂಹಿಕ ನೇತಾರರು ಕೂಡ ಇಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ನಾಳೆ ಅಂದರೆ ಮಂಗಳವಾರ ಮಧ್ಯಾಹ್ನದ ನಂತರ ಸಂಜೆ 3 ಗಂಟೆಗೆ ಆರಂಭವಾಗುವ ಬೃಹತ್ ಬುರ್ದ ಕವಾಲಿ ಸಂಗಮ ನಂತರ ಸಂಜೆ ಮಗರಿಬ್ ನಮಾಜಿನ ನಂತರ ಆರಂಭಿಸುವ ಪ್ರಚಾರ ಮಹಾಸಮ್ಮೇಳನ ಅಥವಾ ಸಾರ್ವಜನಿಕ ಸಮ್ಮೇಳನಕ್ಕೆ ಸಮಸ್ತ ಊರ ಬಾಂಧವರಿಗೆ, ನಾಗರಿಕ ಬಾಂಧವರಿಗೆ ಅಕ್ಕರೆ ಆಮಂತ್ರಣವನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಸುಮಾರು ಕರ್ನಾಟಕ, ಕೇರಳ, ಲಕ್ಷದ್ವೀಪಗಳಲ್ಲಿ ಧಾರ್ಮಿಕ, ನೈತಿಕ ಶಿಕ್ಷಣಗಳನ್ನೊಂಡ ಬಹುಮುಖ ಪದ್ಧತಿಯ ಶಿಕ್ಷಣ ಸಂಸ್ಥೆ. ಅದು ಅನಾಥಾಲಯ ಕೂಡ ಇರ್ಫಾನಿಯಾ ಅನಾಥಾಲಯ ಕೂಡ ಅಲ್ಲಿದೆ. ಅದರ ಅಂಗಸಂಸ್ಥೆಯಾದ ಜೂನಿಯರ್ ಕಾಲೇಜುಗಳು ನಮ್ಮ ಮಾರಿಪಳ್ಳದಲ್ಲಿ, ಅದೇ ರೀತಿ ಬಾಯಾರ್ ಕಲಿಯಾರ್ನಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ವಸತಿ ಮತ್ತು ಊಟದ ಎಲ್ಲವೂ ಉಚಿತವಾಗಿ ಅವರಿಗೆ ನೀಡಲಾಗ್ತಿದೆ. ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಸಹಾಯವನ್ನು ಮಾಡಲಾಗುತ್ತಿದೆ. ಇದರೆಲ್ಲದರ ನೇತೃತ್ವ ಅಥವಾ ನಾಯಕತ್ವ ವಹಿಸಿಕೊಂಡದ್ದು ಈ ಸಂಸ್ಥೆಯ ಶಿಲ್ಪಿಯಾದ ನಮ್ಮ ಗುರುಗಳಿರುವಾದ, ಸೂಫಿಗಳಿರುವಾದ ಶೇಖ್ನ ಚಪ್ಪಾರಪಡವು ಮುಹಮ್ಮದ್ ಉಸ್ತಾದ್ ಅಥವಾ ಚಪ್ಪಾರಪಡ ಉಸ್ತಾದ್ ಎಂದೇ ಖ್ಯಾತಿ ಹೊಂದಿದ ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ. ಅಲ್ಲಿಗೆ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ತಂಗಿ ಕಲಿಯುವ ವಿದ್ಯಾರ್ಥಿಗಳಲ್ಲದೆ ಸಹಸ್ರಾರು ಜನ ಜ್ಞಾನದಾಹಿಗಳು ಅತ್ತ ಬಂದು ಅವರಿಂದ ವಿದ್ಯೆಯನ್ನು ಕಲಿತು ನಿರಂತರವಾಗಿ ಶಿಸ್ತುಬದ್ಧ ಜೀವನವನ್ನು ನಡೆಸುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಜಾಮಿಯಾ ಇರ್ಫಾನಿಯಾ ಇಂದು ಆಧುನಿಕ ಸಮಾಜಕ್ಕೆ ಅನಿವಾರ್ಯವಾದ ಶಿಕ್ಷಣ ಸಂಸ್ಥೆಯಾಗಿದೆ ಎಂದು ಹೇಳಲಿಕ್ಕೆ ಹೆಮ್ಮೆ ಇದೆ.
ನಾವು ಅಲ್ಲಿ ಕವಾಲಿ ಮತ್ತು ಗುರುತ ಎರಡು ಕೂಡ ಸ್ಪರ್ಧೆ ಅಂದರೆ ಜಿಲ್ಲೆಯ 20 ತಂಡಗಳಲ್ಲಿ ಬರ್ತದೆ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದಿಂದ ಆಹ್ವಾನಿಸಿದಂಥ ತಂಡಗಳು. ಅವರು ಕೂಡ ನಾಳಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಭಾಷಣ ಇದೆ. ಮತ್ತೆ ನಮ್ಮ ಕರ್ನಾಟಕದ 100ರಷ್ಟು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಅಲ್ಲಿ ಕನ್ನಡ, ಅರಬಿಕ್, ಅದೇ ರೀತಿ ಉರ್ದು, ಇಂಗ್ಲಿಷ್ ಭಾಷೆಗಳು ಕೂಡ ಕಲಿಸಲಾಗ್ತಾ ಇದೆ. ಜೊತೆಗೆ ಧಾರ್ಮಿಕತೆಯೊಂದಿಗೆ ನೈತಿಕ ಶಿಕ್ಷಣ ಅಲ್ಲಿಯದು ಒಂದು ವೈಶಿಷ್ಟ್ಯತೆ ಆಗಿದೆ ನಮ್ಮ ಸಂಸ್ಥೆಯಲ್ಲಿ. ನಾಳಿನ ನೋಟಿಸ್ ನೋಡಿದ್ರೆ ಸಾಕಲ್ಲ, ಮತ್ತೆ ಅಲ್ಲಿ ಸ್ತ್ರೀಯರಿಗೆ ಕೂಡ ಮಹಿಳೆಯರಿಗೆ ಕೂಡ ನಾಳೆ ಭಾಗವಹಿಸುವಂತಹ ಸ್ಥಳ ಏರ್ಪಡಿಸಲಾಗಿದೆ. ನಾಳೆ ನಡೆಯುವಂಥದ್ದು ಪ್ರಚಾರ ಸಮ್ಮೇಳನ. ಇದರ ಮೈನ್ ಸಮ್ಮೇಳನ ಜನವರಿ 30, 31, ಫೆಬ್ರವರಿ 1 ಮತ್ತು 2ನೇ ತಾರೀಕಿಗೆ ಕಣ್ಣೂರು, ಕೇರಳದ ತಳಿಪರಂಬ ಚಪ್ಪಾರಪಡದಲ್ಲಿ ನಡೆದದ್ದು. ಬಿರುದುದಾನ ಸಮ್ಮೇಳನ. ಸುಮಾರು 40ರಷ್ಟು ಯುವ ವಿದ್ವಾಂಸರಿಗೆ ಬಿರುದು ದಾನವನ್ನು ಅಲ್ಲಿ ಮಾಡುವಂಥ ಸಮ್ಮೇಳನ. ಅಲ್ಲಿ ಕೂಡ ಸಮಸ್ತದ ಕೇಂದ್ರ ಹಲವಾರು ಗಣ್ಯ ವಿದ್ವಾಂಸರು ಭಾಗವಹಿಸ್ತಾರೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.